ಕೇಂದ್ರ ಸರ್ಕಾರದ ಉದ್ದೇಶಿತ ಸಾಮಾಜಿಕ ಸುರಕ್ಷತಾ ಕಲ್ಯಾಣ ಮಸೂದೆ 2018 ಅನ್ನು ತಕ್ಷಣ ಕೈಬಿಡಬೇಕು. ಕಟ್ಟಡ ಕಾರ್ಮಿಕರ ಕಾನೂನುಗಳನ್ನು ಹಾಗೂ ಅವರ ಬದುಕನ್ನು ರಕ್ಷಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾ ಪ್ರದರ್ಶನ ನಡೆಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ಕಟ್ಟಡ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಲ್, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಕಳೆದ ಅವಧಿಯಲ್ಲಿ ನೋಟು ಅಮಾನ್ಯೀಕರಣ ಹಾಗೂ ಜಿಎಸ್ಟಿ ನೀತಿಗಳನ್ನು ಜಾರಿ ಮಾಡಿ ಕೋಟ್ಯಾಂತರ ಕಟ್ಟಡ ಕಾರ್ಮಿಕರನ್ನು ನಿರುದ್ಯೋಗಿಗಳನ್ನಾಗಿಸಿದೆ. ಇದೀಗ ಸಾಮಾಜಿಕ ಸುರಕ್ಷತಾ ಮಸೂದೆ 2018 ಅನ್ನು ಜಾರಿಗೊಳಿಸುವ ಮೂಲಕ 4 ಕೋಟಿ ಕಟ್ಟಡ ಕಾರ್ಮಿಕರು ಈಗ ಪಡೆಯುತ್ತಿರುವ ಹಲವು ಸೌಲಭ್ಯಗಳನ್ನು ಕಸಿಯಲು ಹೊರಟಿದೆ ಎಂದು ಆರೋಪಿಸಿದರು. ಕಲ್ಯಾಣ ಮಂಡಳಿ ಡಿಸಿಷನ್ ಮೇಕಿಂಗ್ ಬಾಡಿ, ತೀರ್ಮಾನ ಕೈಗೊಳ್ಳತಕ್ಕಂತ ರೈಟ್ಸ್ ಇದೆ. ಅದಕ್ಕೆ ಕಟ್ಟಡ ಕಾರ್ಮಿಕರ ಸವಲತ್ತಿನ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂತ ಅಧಿಕಾರ ಇದೆ. ಸಲಹಾ ಮಂಡಳಿ ಮುಂದಕ್ಕಾದ್ರೆ ಯಾವ ರೈಟ್ಸ್ ಇಲ್ಲ, ಯಾವುದು ರೈಟ್ಸ್ ಇಲ್ಲ. ಅವರು ಸಲಹೆ ಕೊಡ್ಲಿಕ್ಕೆ ಮಾತ್ರ ಅಷ್ಟೇ. ಈ ಹಣದ ಬಗ್ಗೆ ಯಾವುದಿಲ್ಲ. ಈ ಹಣದ ಸಂಪೂರ್ಣ ನಿಯಂತ್ರಣ ನಮ್ಮ ದೇಶದ ಪ್ರಧಾನಿ ಅವರ ಕೈ ಕೆಳಗಡೆ 70,000 ಕೋಟಿ ರೂಪಾಯಿ ಅವರ ಕೈ ಕೆಳಗಡೆ. ಇದು ನಮ್ಮ ಮುಂದಿರ್ತಕ್ಕಂಥ ಸವಾಲು, ಕಠಿಣವಾದಂತಹ ಪರಿಸ್ಥಿತಿ. ಅಷ್ಟು ಮಾತ್ರ ಅಲ್ಲ, ಕಟ್ಟಡ ಕಾರ್ಮಿಕರ ಐಡೆಂಟಿ ಕಾರ್ಡ್ಗಳು ಎಲ್ಲವೂ ಕೂಡ ರದ್ದಾಗ್ತಕ್ಕಂಥ ಒಂದು ಸಂಭವ ಇದೆ. ಇಡೀ ದೇಶದಲ್ಲಿ ಈಗಾಗಲೇ 4 ಕೋಟಿ ಕಟ್ಟಡ ಕಾರ್ಮಿಕರ ನೋಂದಾವಣೆ ಆಗಿರ್ತಕ್ಕಂಥ ಕಾರ್ಮಿಕರು ಕರ್ನಾಟಕ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ನಾಯಕರಾದ ಯುಬಿ ಲೋಕಯ್ಯ, ಪದ್ಮಾವತಿ ಶೆಟ್ಟಿ, ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾ ನಾಯಕರಾದ ಜಯಂತ ನಾಯಕ್, ರವಿಚಂದ್ರ ಕೊಂಚಾಡಿ, ಜನಾರ್ದನ್ ಕುತ್ತಾರ್, ಚಂದ್ರಹಾಸ ಪಿಲ್ಲಾರ್ ಮುಂತಾದವರು ಉಪಸ್ಥಿತರಿದ್ದರು.